ಕಾರ್ಕಳದ ಮರ್ಣಿ ಗ್ರಾಮದ ಎಣ್ಣೆಹೊಳೆಯಲ್ಲಿ 108 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣವಾಗುತ್ತಿರುವ ಏತ ನೀರಾವರಿಯ ಕಾಮಗಾರಿಯ ವಿರುದ್ಧ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಎಣ್ಣೆಹೊಳೆ ಗ್ರಾಮಸ್ಥರು ಎಣ್ಣೆಹೊಳೆ ಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರು, ಏತ ನೀರಾವರಿ ಯೋಜನೆ ಸಂಪೂರ್ಣ ವಿಫಲಗೊಂಡಿದ್ದು ಈ ಪ್ರದೇಶದ ನೂರಾರು ಕುಟುಂಬಗಳು ವಾಸ್ತವ ಹೊಂದಿದ್ದು ಈಗ ಅಪಾಯದ ಅಂಚಿನಲ್ಲಿ ಇವೆ। ಯೋಜನೆಯಿಂದ ಶಾಸಕರಿಗೆ ಪ್ರಯೋಜನವಾಗಿದ್ದು ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು। ಅನುದಾನಗಳನ್ನು ತರಲಿ, ಆದರೆ ಜನರಿಗೆ ತೊಂದರೆಯಾಗುವಂತಹ ಅನುದಾನಗಳನ್ನು ತರುವುದು ಬೇಡ ಎಂದು ಹೇಳಿದರು। ಒಂದು ದೊಡ್ಡ ಮಟ್ಟದಲ್ಲಿ 108 ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ತಂದು ಮಾನ್ಯ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ 108 ಕೋಟಿ ರೂಪಾಯಿಯ ಗೋಪಾಲ್ ಮಂಡಾರಿ ಅವರ ಶಿಫಾರಸಿನ ಮೇರೆಗೆ ಈ ಭಾಗದಲ್ಲಿ ಏತ ನೀರಾವರಿಯ ಯೋಜನೆಯನ್ನು ಅನುಷ್ಠಾನಕ್ಕೆ ಶಿಫಾರಸು ಮಾಡಿದರು। ಆದರೆ ಈ ಭಾಗದ ಶಾಸಕರು ಅದಕ್ಕೆ ಸರಿಯಾದ ಸೂಕ್ತವಾದಂತಹ ಸ್ಥಳವನ್ನು ಗುರುತಿಸದೆ ಬಹುಶಃ ಯಾವುದೇ ಒಂದು ನಂತರ ಮಾತನಾಡಿದ ಕಾರ್ಕಳ ಪುರಸಭಾ ಸದಸ್ಯರಾದ ಶುಭೋದ ರಾವ್ ಅವರು, ಎಣ್ಣೆಹೊಳೆ ಏತ ನೀರಾವರಿ ಸಂಪೂರ್ಣ ಕಾರ್ಯಗತವಾಗದೆ ಒಂದೆರಡು ವಾರಗಳ ಹಿಂದೆ ಸುರಿದ ಮಳೆಗೆ ಸಂಪೂರ್ಣ ಎಣ್ಣೆಹೊಳೆ ಜಲಾವೃತವಾಗಿದ್ದು ಇದು ಎಲ್ಲರಿಗೂ ತಿಳಿದ ವಿಷಯ। ಆದರೆ ಯೋಜನೆ ಪೂರ್ಣಗೊಂಡ ನಂತರ ಇಲ್ಲಿಯ ನಿವಾಸಿಗಳ ಬದುಕು ಮಳೆಗಾಲದ ಸಂದರ್ಭದಲ್ಲಿ ಹೇಗೆ ಆಗಬಹುದೆಂದು ಊಹಿಸಲು ಕಷ್ಟ ಎಂದು ಹೇಳಿದರು। ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಎಣ್ಣೆಹೊಳೆಯಲ್ಲಿ ನಾವು ನೋಡಿರ್ಲಿಕ್ಕಿಲ್ಲ। ಅಷ್ಟು ನೀರು ತುಂಬಿ ಜನರ ಬದುಕು ಯಾವ ತರ ಆಯ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ। ಈ ಯೋಜನೆ ಏತ ನೀರಾವರಿ ಯೋಜನೆಗೂ ಈ ವಿಷಯಕ್ಕೂ ಏನು ಸಂಬಂಧ ಹೇಳಿದ್ರೆ, ಯಾವುದೇ ಯೋಜನೆ ಕಾರ್ಯಗತವಾಗದೆ 1-2 ದಿವಸದ ಮಳೆಗೆ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಅಂತಾದ್ರೆ, ಈ ಯೋಜನೆ ಪೂರ್ಣಗೊಂಡ ನಂತರ ಇಲ್ಲಿ ನಿಲ್ಲುವ ನೀರಿನಿಂದಾಗಿ ಈ ಪ್ರದೇಶದ ಜನರ ಬದುಕು ಏನಾಗಬಹುದು ಅನ್ನುವಂಥದ್ದನ್ನ ನಾವು ಮನವರಿಕೆ ಮಾಡಬೇಕಾಗ್ತದೆ। ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ದೇವಾಡಿಗ, ನೀರೇ ಕೃಷ್ಣ ಶೆಟ್ಟಿ, ಡಾಕ್ಟರ್ ಸಂತೋಷ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು। ನಮ್ಮ ಮುಂಭಾಗದಲ್ಲಿದ್ದ ಹಿರಿಯರಾದ ದೀಪಕ್ ಕೋಟ್ಯಾನ್ ಯುವ ಸಂಪೂರ್ಣ ವೈಫಲ್ಯದ ಬಗ್ಗೆ